ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಪುರಾತನ ಪ್ರಸಿದ್ಧ ದೇವಾಲಯವಾದ ಶ್ರೀ ಗಣಪತಿ ಓಂಕಾರೇಶ್ವರ ದೇವಾಲಯದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಬೆಳಗಿನ ಜಾವ 4 ಗಂಟೆಯವರೆಗೆ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಯಿತು. ಇಂದು ಮಹಾಗಣಪತಿ ಸೇವಾ ಸಮಿತಿಯ ಸದಸ್ಯರುಗಳು ದೇವಾಲಯದ ಆವರಣದಲ್ಲಿ ಮಂಜುಗಡ್ಡೆಯ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರಿಗೆ ಅಮರನಾಥನ ದರ್ಶನ ಮಾಡಿಸಿದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಓಂಕಾರೇಶ್ವರನ ಕೃಪೆಗೆ ಪಾತ್ರರಾದರು. ಅರ್ಚಕರಾದ ಶ್ರೀ ಮಂಜುನಾಥ್ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಿದರು. ಶಿವರಾತ್ರಿ ಅಮಾವಾಸ್ಯೆ ಅಂಗವಾಗಿ ಅಲ್ಲಿ ನಡೆದ ರುದ್ರಹೋಮವನ್ನು ವೇದಶ್ರೀ ವಿಶ್ವೇಶ್ವರ ಭಟ್ಟ ಅವರು ಹೋಮ ಹವನಗಳನ್ನು ನೆರವೇರಿಸಿಕೊಟ್ಟರು. चकार चंड तांडवं तनोतु न शिव शिवम् जटाकटाह संभ्रमभ्रमन्निलिम्प निर्जरी विलोलवीचि वल्लरी विराजमानमूर्धनि धगज्ज्वलल्ललाटभट्टभावके किशोरचन्द्रशेखरे रति प्रदक्षिणम् ವಿಶೇಷತೆ ಏನಂದ್ರೆ ಪ್ರತಿ ವರ್ಷ ನಾವು ಒಂದು ವಿಶೇಷ ರೀತಿಯಲ್ಲಿ ನಾವು ಶಿವರಾತ್ರಿ ಆಚರಿಸ್ತೀವಿ. ಅಂದ್ರೆ ಶಿವನಿಗೆ ಹತ್ತಿರವಾಗಿರುವಂತ ಒಂದು ಇದು ಮಾಡಿ ಅಲಂಕಾರ ಮಾಡಿ ಹಾಗೂ ಮತ್ತೆ ಶಿವನಿಗೆ ಬೇಕಾಗಿರುವಂತ ಹಿಮಾಲಯ ಮಾಡಿ ಈ ಸಲ ಏನಂದ್ರೆ ಅಮರನಾಥ ಲಿಂಗ ದರ್ಶನ ಅಂತ ಮಾಡಿದ್ದೀವಿ. ಅದು ಬಹಳ ವಿಶೇಷವಾಗಿದೆ, ಬಹಳ ವಿಶೇಷವಾಗಿ ಮಾಡ್ತಾ ಇದ್ವಿ. ಇದಕ್ಕೆ ಎಲ್ಲರೂ ನಮ್ಮ ಸಹಕಾರ ಇದೆ. ಹಾಗೂ ಮತ್ತೆ ರಾತ್ರಿ ಈಗ ಜಾಗರಣೆ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಜಾವ 6 ಗಂಟೆ ತನಕ ಜಾಗರಣೆ ಮಾಡಿ